ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲು ವಂದಿತ ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನವಾದ ಖಾದ್ಯವಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಗಣಪನಿಗೆ ಅದು ಭಕ್ಷ್ಯಪ್ರಿಯ ಬೇರೆ. ಹಾಗಾಗಿ ಗಣಪನಿಗೆ ವಿಭಿನ್ನವಾದಂಥ ಖಾದ್ಯಗಳು ಯಾರು ತಯಾರಿಸ್ತಾ ಇದ್ದಾರೆ, ಕುತೂಹಲ ಅಲ್ವಾ? ಹೌದು. ಸೊ ನಮ್ಮ ಪ್ರೀತಿಯ ಚತುರ್ಭಾಷಾ ನಟಿಯಾದಂಥ ಚಿರಶ್ರೀ ಅವರು ನಮ್ಮ ಅಡುಗೆ ಮನೆಗೆ ಬಂದಿದ್ದಾರೆ. ಯಾವ ಅಡುಗೆ ಮಾಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ವೆಲ್ಕಮ್ ಟು ದ ಶೋ ಚಿರಶ್ರೀ. ಸೊ ಹಾಗೇನೆ ನಿಮಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಸ್ ಚಿರಶ್ರೀ, ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ. ವೆರಿ ಬ್ಯುಸಿ ಶೆಡ್ಯೂಲ್ ಯಾವಾಗಲೂ ನಿಮ್ಮದು. ಸೊ ಹಬ್ಬದ ದಿನ ಎಲ್ಲರೂ ಕೂಡ ಫ್ರೀ ಆಗಿರ್ತಾರೆ. ಸೊ ಎಲ್ಲ ಕುಟುಂಬ ಸಮೇತರಾಗಿ ಅದನ್ನೊಂದು ಆಚರಿಸೋದೇ ತುಂಬ ಖುಷಿ. ಅದ್ರ ಜೊತೆಗೆ ನಮ್ಮ ಜೊತೆಗೂ ಕೂಡ ಇವತ್ತು ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ಸೊ ಹಬ್ಬಕ್ಕೆ ನೀವು ಯಾವಾಗಲೂ ಅಡುಗೆ ಮಾಡೋದು ಅಂತ ಏನಾದರೂ ಇದೆಯಾ, ಹೇಗೆ? ಇಲ್ಲ, ಹಬ್ಬಕ್ಕಂತಲ್ಲ, ಒಂಥರ ಮೂಡ್ ಮೇಲೆ ಡಿಪೆಂಡ್. ಯಾವಾಗಲೂ ಇಷ್ಟ ಆದರೆ ಅಡುಗೆ ಮಾಡ್ತೇನೆ, ಬಟ್ ವೆಜ್ ಸ್ವಲ್ಪ ಕಡಿಮೆ, ವೆಜ್ ಕಮ್ಮಿ. ಸೊ ಹಾಗಾದರೆ ಇವತ್ತು ನಾನು ಧೈರ್ಯದಲ್ಲಿ, ಅದು ಹಬ್ಬ ಬೇರೆ ಅಲ್ವಾ? ಹೌದು. ಸೊ ಧೈರ್ಯದಲ್ಲಿ ಇರ್ಬೋದಲ್ಲ? ಹೌದು ಹೌದು. ಗಣಪ ಬೇರೆ ಭಕ್ಷ್ಯಪ್ರಿಯ. ನೀವು ಏನೇ ಮಾಡಿ ಅದು ಕೂಡ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಸೊ ಗಣಪನಿಗೆ ಪ್ರಿಯವಾದಂಥ ಭಕ್ಷ್ಯಗಳು ಚಕ್ಲಿ, ಉಂಡೆ, ಲಡ್ಡು ಇಂಥದ್ದೆಲ್ಲ ಜಾಸ್ತಿ, ಮೋದಕ. ಸೊ ನೀವು ಇದನ್ನೇ ಮಾಡ್ತಾ ಇದ್ದೀರಾ, ಹೇಗೆ? ಇಲ್ಲ, ಏನೋ ಬೇರೆ ಮಾಡ್ತಿದ್ದೇನೆ. ಬೇರೆ? ಇದು ಚಿರಶ್ರೀಗೆ ಪ್ರಿಯವಾದಂಥ ಖಾದ್ಯಗಳು, ನನ್ನ ಫೇವ್ರೆಟ್ ಡೆಸರ್ಟ್ಸ್. ನಿಮ್ಮ ಫೇವ್ರೆಟ್ ಡೆಸರ್ಟ್ಸ್. ಓಕೆ ಫೈನ್. ಯಾವ್ದು ಮಾಡ್ತಾ ಇದ್ದೀರಿ? ಇವಾಗ ಫ್ರೂಟ್ ಕಸ್ಟರ್ಡ್ ಮಾಡ್ತಿದ್ದೇನೆ, ಆಮೇಲೆ ಗುಲಾಬ್ ಜಾಮೂನ್ ಮಾಡ್ತೇನೆ. ಓ ವಾವ್, ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಸೂಪರ್. ಸೊ ಫಸ್ಟ್ ಯಾವುದು? ಫ್ರೂಟ್ ಕಸ್ಟರ್ಡ್. ಫ್ರೂಟ್ ಕಸ್ಟರ್ಡ್. ಎಸ್, ವಿಲ್ ಸ್ಟಾರ್ಟ್. ಆಮೇಲೆ ಮಾತಾಡ್ತಾ ಇರೋಣ. ಓಕೆ. ಫಸ್ಟ್ ಏನು? ಗ್ಯಾಸ್ ಆನ್. ಗ್ಯಾಸ್ ಆನ್. ಹೌದು. ಎಸ್. ಸೊ ಚಿರಶ್ರೀ ಜೊತೆ ತುಂಬ ಫಾರ್ಮಲ್ ಆಗಿ ಇರೋದಕ್ಕೆ ಆಗಲ್ಲ, ಬಿಕಾಸ್ ವೆರಿ ಫ್ರೆಂಡ್ಲಿ. ಹಾಗಾಗಿ ಸೊ ಫಾರ್ಮಲ್ ಆಗಿ ಇರೋದಕ್ಕೆ ಆಗಲ್ಲ. ಚಿರಶ್ರೀ ಅವರೇ ಅಂತೆಲ್ಲ ಹೇಳಕ್ ಆಗಲ್ಲ ಅಲ್ವಾ? ಎಸ್, ನಾನಂತೂ ಮೊದಲು ಅಡುಗೆ ತಿಂದಿದ್ದೀನಿ ನಿಮ್ಮದು, ಚೆನ್ನಾಗಿದೆ. ಬಟ್ ವೆಜ್ ಅಲ್ಲಿ ನೋಡಿಲ್ಲ. ಸೊ ಇದನ್ನು ಬಾಯ್ಲ್ ಆಗಬೇಕು, ಹಾಫ್ ರೆಡ್ಯೂಸ್ ಆಗಬೇಕು. ಎಸ್. ಸೊ ಚಿರಶ್ರೀ, ನಿಮ್ಮ ಈ ಒಂದು ಮೂವಿ ಲೈಫ್ ಇದರ ಬಗ್ಗೆ ಹೇಳಿ. ಫಸ್ಟ್ ಪವಿತ್ರ ಮೂವಿ ಅಲ್ವಾ? ಹೌದು. ಸೊ ಫಸ್ಟ್ ಪವಿತ್ರ ಮೂವಿ, ಆದ್ರೂ ತುಳು ಆದ ನಂತರ ನೆಕ್ಸ್ಟ್ ನೀವು ಹೋಗಿದ್ದು ಕನ್ನಡ, ತೆಲುಗು, ತಮಿಳ್. ಇನ್ನೊಂದು ಸೀಕ್ರೆಟ್ ಹೇಳಬೇಕು ಅಂತ ಹೇಳಿದ್ರೆ, ಇವರು ಚತುರ್ಭಾಷಾ ನಟಿ ಅಲ್ಲ, ಪಂಚಭಾಷಾ ನಟಿ. ಹೇಳಬೇಕಂದ್ರೆ ಹಿಂದಿಯಲ್ಲಿ ಕೂಡ ನಿಮ್ಮ ಮೂವಿ ಬರ್ತಾ ಇದೆ, ಡಬ್ಬ ಆಗ್ತಾ ಇದೆ. ಸೊ ಪಂಚಭಾಷಾ ನಟಿ. ಓ ವಾವ್. ಸೊ ಹೇಗನ್ಸುತ್ತೆ ಈ ಒಂದು ಜರ್ನಿ? ತುಂಬ ಖುಷಿ ಆಗ್ತಿದೆ. ಲೈಕ್ ನಾನು ಅನ್ಕೊಂಡಿರಲಿಲ್ಲ, ನಾನು ಅನ್ಕೊಂಡಿದ್ದೆ ಓಕೆ ತುಳು ಮೂವಿನೇ ಮಾಡ್ತಾ ಇರ್ತೇನೆ ಅಂತ. ಬಟ್ ದೆನ್ ಆಫರ್ಸ್ ಬರ್ತಾ ಸ್ಟಾರ್ಟ್ ಆಯಿತು ಎಲ್ಲ ಇಂಡಸ್ಟ್ರಿನ. ಸೊ ತುಂಬಾ ಖುಷಿ ಆಗ್ತಿದೆ. ಬಾಯ್ಲ್ ಆಗ್ತಾ ಇದೆ ಆಮೇಲೆ. ಸೊ ನೀವು ಡೆಸರ್ಟ್ ಪ್ರಿಯರ, ಹೇಗೆ? ನಾನ್ ವೆಜ್ಜಾ? ನಾನ್ ವೆಜ್ ಡೆಸರ್ಟ್ ಎರಡೂ. ಓಕೆ. ಸ್ಲೋ. ಹಾಂ
ಕುದಿ ಬಂತು. ಎಸ್, ನೆಕ್ಸ್ಟ್ ಇನ್ನು ಕಸ್ಟರ್ಡ್ ಪೌಡರ್. ಕೋಲ್ಡ್ ಮಿಲ್ಕಿಗೆ ಹಾಂ ಕಸ್ಟರ್ಡ್ ಪೌಡರ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಹಾಂ, ಲಮ್ಸ್ ಇರಬಾರ್ದು. ಐ ವಿಲ್ ಹೆಲ್ಪ್ ಯು. ಸೊ ಗಟ್ಟಿ ಆಗ್ತಾ ಬಂತು. ಹಾಂ, ಅದು ಥಿಕ್ ಆಗಬೇಕು. ಓಕೆ ಓಕೆ, ಇವಾಗ ಶುಗರ್ ಹಾಕುವ 4 to 5 ಸ್ಪೂನ್ಸ್. 4 ಸಾಕು, ತುಂಬ ಸ್ವೀಟ್ ಆಗುತ್ತಲ್ಲ. ತುಂಬ ಸ್ವೀಟ್ ಆಗುತ್ತಾ? ಸೊ ಸ್ವಲ್ಪ ಕಾನ್ಷಿಯಸ್ ಇರಬೇಕಾಗುತ್ತಲ್ಲ. ಹೌದು. ತಿರುಗಿಸ್ಲಾ? ಓಕೆ, ಅದು ಸ್ಟರ್ ಮಾಡ್ತಾ ಇರಬೇಕು. ಥಿಕ್ ಆಯಿತು. ಇವಾಗ ಥಿಕ್ ಆಯಿತು. ಇಲೈಚಿ ಪೌಡರ್. ಓಕೆ, ಸೊ ಇದು ಕೋಲ್ಡ್ ಇದ್ರೆ ಚೆನ್ನಾಗಿರುತ್ತಲ್ಲ? ಹೌದು, ರೆಫ್ರಿಜರೇಟ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಐಸ್ ಕ್ರೀಮ್ಸ್ ಎಲ್ಲ ಜಾಸ್ತಿ ತಿನ್ನೋಗಿಲ್ಲ, ಫ್ಯಾಟ್ನಿಂಗ್ ಅಂತ ಹೇಳಿ ಈ ಥರ ಅಲ್ವಾ? ಲೈಟ್ ಸ್ವೀಟ್. ಬಟ್ ಇಲ್ಲ, ಆ ಥರ ನಾನೇನು ಮಾಡೋದು, ನಾನು ಎಲ್ಲ ತಿಂತೀನಿ. ಎಲ್ಲ ತಿಂತೀನಿ. ಫುಡಿಯಾ? ಫುಡಿ ತುಂಬ ಕಂಟ್ರೋಲ್ ಆಗಲ್ಲ. ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ವೆಯ್ಟ್ ಗೇನ್ ಆಗಿದ್ದೇನೆ ಅಂತ ಗೊತ್ತಾದರೆ ಅವಾಗ ಸ್ವಲ್ಪ ಡಯಟ್ ಮಾಡ್ತೇನೆ, ವರ್ಕೌಟ್ಸ್. ಎಸ್. ಸೊ ಕನ್ನಡದಲ್ಲಿ ಎಷ್ಟು ಮೂವೀಸ್ ಆಗಿದೆ ಚಿರುಶ್ರೀ? ರಿಲೀಸ್ ಆಗಿರೋದು ಒಂದು ಹುಲಿರಾಯ, ಇನ್ನು ನೆಕ್ಸ್ಟ್ ಮಂತ್ ಉಡುಂಬ ರಿಲೀಸ್ ಇದೆ. ಅದಾದ್ಮೇಲೆ ಕರಿಕಂಬಡಲ್ಲಿ ಮಿಡಿನಲ್ಲಿ ಇನ್ನೊಂದು ಮೂವಿ ರಿಲೀಸಿಗೆ ರೆಡಿ ಇದೆ. ಓ, ಶಿವನ್ ಪಾದ ಅಂತ ಒಂದು ಮೂವಿ ಶೂಟಿಂಗ್ ನಡೀತಾ ಇದೆ. ಸಾಕಾ? ಎಸ್. ಆಫ್ ಮಾಡ್ಕೊಳ್ಳೋಣ? ಆಫ್ ಮಾಡಿ. ನೆಕ್ಸ್ಟ್ ಕೂಲ್ ಆಗಬೇಕಿದು. ಅದಾದ್ಮೇಲೆ ಫ್ರೂಟ್ಸ್ ಆ್ಯಡ್ ಮಾಡಿ ರೆಡಿ ಟು ಸರ್ವ್. ಓಕೆ ಡನ್. ಸೊ ಸ್ವಲ್ಪ ಕೂಲ್ ಆಗಬೇಕು. ಯಾವುದಾದ್ರೂ ಒಂದು ಬೌಲ್ಗೆ ಹಾಕೊಳ್ಳೋಣ. ಅಲ್ಲ ಚಿರುಶ್ರೀ, ಈಗ ಶೂಟಿಂಗ್ ಟೈಮಲ್ಲಿ ಎಲ್ಲ ತುಂಬ ಫನ್ನಿ ಮೂಮೆಂಟ್ಸ್ ಏನಾದರೂ ಇರುವಂಥದ್ದು ಏನಾದರೂ ಇದೆಯಾ? ಶೇರ್ ಮಾಡಿ. ತುಂಬ ಇದೆ. ಲೈಕ್ ಫಸ್ಟ್ ಪವಿತ್ರ ಮೂವಿ ಮಾಡಬೇಕಾದ್ರೆ ಫೈಟ್ ಸೀನ್ ಆಗ್ತಿತ್ತು ಅಲ್ಲಿ ಸುರತ್ಕಲ್ ಮಾರ್ಕೆಟಲ್ಲಿ. ಸೊ ಅದು ಸೀನಲ್ಲಿ ವಿಲ್ಲನ್ ಅನ್ನ ಎಳ್ಕೊಂಡು ಬರ್ತಾ ಇರ್ತಾರೆ. ಮಾರ್ಕೆಟ್ ಒಳಗಡೆ ಫೈಟಿಂಗ್ ಆಗ್ತಿತ್ತು. ಸೊ ಇವರು ಹೊರಗಡೆ ಎಳ್ಕೊಂಡು ಬರ್ತಿದ್ರು. ಆ ಕಡೆಯಿಂದ ಒಂದು 4 ಹುಡುಗರು ಓಡ್ಕೊಂಡು ಬಂದರು. ಏನು ಮಾಡ್ತಿದ್ಯಾ, ಬಿಡು ಬಿಡು ಅಂತ. ಅವ್ರಿಗೆ ಗೊತ್ತಿಲ್ಲ ಶೂಟಿಂಗ್ ಆಗ್ತಿದೆ ಅಂತ. ಸೊ ದೇ ವಿಲ್ ಲಿಟರಲಿ ಅಬೌಟ್ ಟು ಹಿಟ್ ದ ವಿಲ್ಲನ್. ಸೊ ಅದರಲ್ಲೂ ನಿಮ್ಗಂತೂ ನಗು ಕಂಟ್ರೋಲ್ ಆಗೋದಿಲ್ಲ. ಆಗ್ತಾ ಇದ್ದೇನೆ. ಸೊ ಹೆಚ್ಚಿನ ಪುಣ್ಯ ಹೋಯ್ತೊಂದು ಬಂದಿತ್ತನಲ್ಲ ತೆಲ್ತೊಂದು. ಬಟ್ ನಿಮ್ದು ಇನ್ನೊಂದು ಏನು ಖುಷಿ ಅಂದರೆ ಪ್ರತಿ ಮಾತಲ್ಲೂ ನಗು ಬರ್ತಾ ಇರುತ್ತೆ. ಸೊ ಖುಷಿ ಅನ್ಸುತ್ತೆ. ಆ್ಯಕ್ಚುಲಿ ಆಂಬಿಯನ್ಸ್ ಯಾವಾಗಲೂ ಖುಷಿಯಾಗಿರುತ್ತೆ, ನಗ್ತಾ ಇರಬೇಕು ಖಂಡಿತವಾಗ್ಲೂ. ಸೊ ಇದಾಯ್ತಾ? ಆಯ್ತು. ಮಾತಾಡ್ತಾ ಮಾತಾಡ್ತಾ ಇದು ಕೂಡ ತಣ್ಣಗಾಯ್ತು. ಫ್ರೂಟ್ಸ್ ಹಾಕುವ. ಹಾಂ, ಹಾಕಿ. ಸೊ ಆ್ಯಪಲ್. ಸೊ ಯಾವುದು ಫ್ರೂಟ್ಸ್ ಇದ್ರೂ ಕೂಡ ಹಾಕೊಳ್ಬೋದು? ಇಲ್ಲ, ಎಲ್ಲ ಆಗಲ್ಲ. ಎಲ್ಲ ಆಗಲ್ಲ. ಮ್ಯಾಂಗೋ ಯೂಸ್ ಮಾಡ್ಬೋದು. ಹಾಂ, ಬನಾನಾ, ಗ್ರೇಪ್ಸ್, ಆ್ಯಪಲ್. ವಾಟರ್ಮೆಲನ್ ಆಗಲ್ಲ. ಇಲ್ಲ, ಅದು ಫ್ಲೋಯಿ ಆಗುತ್ತೆ ಆಮೇಲೆ. ಸೊ ಗ್ರೀನ್ ಗ್ರೇಪ್ಸ್ ಈಸ್ ಯೋರ್ ಫೇವ್ರೇಟ್? ಯಾ. ಬನಾನಾ, ಸ್ಟ್ರಾಬೆರಿ ಎಲ್ಲ ಹಾಕ್ಬೇಕು, ಎಷ್ಟು ಚೆನ್ನಾಗಿರುತ್ತಲ್ಲ. ಅವಾಗ ಚೆನ್ನಾಗಿರುತ್ತೆ. ಇದು ಸ್ವೀಟ್ನೆಸ್, ಅದ್ರ ಜೊತೆಗೆ ಸ್ವಲ್ಪ ಹುಳಿ ಹುಳಿ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಆ್ಯಂಡ್ ಸಾರ್ ಆಗಿ. ಬರೀ ಮಾತಿನ ಮಲ್ಲಿ ಅಲ್ಲಪ್ಪ ನಮ್ಮ ಚಿರಶ್ರೀ, ಅಡುಗೆಯಲ್ಲೂ ಪರವಾಗಿಲ್ಲ, ಚೆನ್ನಾಗಿದೆ. ಎಸ್, ಫ್ರೂಟ್ ಕಸ್ಟರ್ಡ್ ಆದರೆ ಹಾಗೆ ಇರಬೇಕು, ಪೂರ್ತಿ ಫ್ರೂಟ್ಸ್ ಅಲ್ವಾ? ಹೌದು, ಫ್ರೂಟ್ಸ್ ಕಾಣಬೇಕಲ್ವಾ? ಸೊ ಅದರ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ಹಾಂ, ಇಟ್ಸ್ ಡನ್. ಇಟ್ಸ್ ಡನ್. ಎಸ್, ಸರ್ವ್ ಮಾಡಿ. ಸರ್ವ್ ಮಾಡಿ. ರೆಡಿ. ರೆಡಿ. ಸೊ ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಚೆನ್ನಾಗಾಗಿದೆ. ಪ್ಲೇಟಿಂಗ್ ಕೂಡ ತುಂಬ ಚೆನ್ನಾಗಾಗಿದೆ. ವೆರಿ ನೈಸ್. ಎಸ್ ಎಸ್, ಸೂಪರ್ಬ್ ಆಗಿರುವಂಥ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ. ಗಣಪನಿಗೆ ಯಾವಾಗಲೂ ನಾವು
ಟ್ರೆಡಿಷ್ನಲ್ ಅಡುಗೆ ಮಾಡುವಂಥದ್ದು, ಅಂದರೆ ಉಂಡೆ ಚಕ್ಲಿ ಇಂಥದ್ದೆಲ್ಲ. ಆದರೆ ಭಕ್ಷ್ಯಪ್ರಿಯ ಅಂತ ಹೇಳಿದರೆ ಯಾವುದೇ ನೀವು ಪ್ರೀತಿಯಿಂದ ಮಾಡಿ ಇಟ್ಟರೆ ಕೂಡ ಗಣಪ ಪ್ರಿಯವಾಗಿ ಅದನ್ನು ಸ್ವೀಕರಿಸ್ತಾನೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಫ್ರೂಟ್ ಕಸ್ಟರ್ಡ್ ತಯಾರಿಸೋ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಳ್ಳಿ. ನಂತರ ಕಸ್ಟರ್ಡ್ ಪುಡಿಯನ್ನು ತಣ್ಣನೆಯ ಹಾಲಿನಲ್ಲಿ ಕಲಸಿ ಕುದಿಯುವ ಹಾಲಿಗೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಕುದಿಸಿ. ಕುದಿ ಬಂದ ಬಳಿಕ ರುಚಿಗನುಸಾರವಾಗಿ ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ 1-2 ನಿಮಿಷ ಕುದಿಸಿಕೊಳ್ಳಿ. ತಣ್ಣಗಾದ ನಂತರ ಹೆಚ್ಚಿದ ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ದಾಳಿಂಬೆ ಬೀಜ ಎಲ್ಲ ಬಗೆಯ ಹಣ್ಣು ಹಂಪಲನ್ನು ಸೇರಿಸಿ ಸರ್ವ್ ಮಾಡಿಕೊಂಡರೆ ಸ್ವಾದಿಷ್ಟ ಹಾಗೂ ರುಚಿಕರ ಫ್ರೂಟ್ ಕಸ್ಟರ್ಡ್ ಸವಿಯಲು ಸಿದ್ಧ. ಫ್ರೂಟ್ ಕಸ್ಟರ್ಡ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ. ನೆಕ್ಸ್ಟ್ ಗುಲಾಬ್ ಜಾಮೂನ್ ಮಾಡ್ತಾರಂತೆ, ಹೇಗಿರುತ್ತೆ ಅದರಲ್ಲೂ ಕೂಡ ಚಿರಶ್ರೀ ಮಾಡ್ತಾ ಇರೋದು. ಸೊ ಇವರ ಕೈ ರುಚಿ ಹೇಗಿದೆ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಗುಲಾಬ್ ಜಾಮೂನ್ಗೆಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಶುರು ಮಾಡೋಣ. ಎಸ್ ಚಿರಶ್ರೀ, ಈಗ ಗುಲಾಬ್ ಜಾಮೂನ್. ಸೊ ನನ್ನ ಫೇವ್ರೆಟ್, ನಾನು ಕಾಯ್ತಾ ಇದ್ದೀನಿ ಯಾವಾಗ ಮಾಡ್ಕೊಡ್ತೀರಾ ಅಂತ. ಸೊ ಸ್ಟಾರ್ಟ್. ಫಸ್ಟ್ ನಾವು ಶುಗರ್ ಸಿರಪ್ ಇಟ್ಕೊಳ್ಳೋಣ. ಓಕೆ ಡನ್. ನೀರು ಹಾಕ್ತೀನಿ. ಸಾಕು. ಈ ಕಡೆ ಸಿರಪ್ ಆಗ್ತಾ ಇರುತ್ತೆ. ಸೊ ಇದು ಶುಗರ್ ಸಿರಪ್ ರೆಡಿ ಆಗಲಿ, ನಾವು ಹಿಟ್ ಕಳ್ಸೋಣ. ಓ ಎಸ್, ರೆಡಿ ಮಿಕ್ಸ್ ಕೂಡ ಸಿಗುತ್ತೆ, ಬಟ್ ನಾನು ಹೇಗೆ ನೀವೇ ಮಾಡ್ತಾ ಇದ್ದೀರಿ. ಓಕೆ, ಸೊ ತಗೊಳ್ಳೋಣ. ಓಕೆ, ಡನ್. ಫಸ್ಟ್ ಮಿಲ್ಕ್ ಪೌಡರ್, ಮೈದಾ, ಓಕೆ, 3 ಸ್ಪೂನ್ಸ್ ರವೆ ಕೂಡ ಹಾಕ್ಕೊಳ್ತಾ ಇದ್ದೀರಾ? 1 ಸ್ಪೂನ್. ಓಕೆ, ಆಮೇಲೆ 1 ಪಿಂಚ್ ಬೇಕಿಂಗ್ ಸೋಡಾ. ಓಕೆ ಡನ್. ಘೀ. ಸೊ ಫಸ್ಟ್ ಟ್ರಯಲೆಲ್ಲ ಯಾವಾಗ ಯಾರ ಮೇಲೆ ಮಾಡ್ತೀರಿ? ಮನೆಯಲ್ಲಿ ಅಣ್ಣ ಮಮ್ಮಿ, ಕೆಲವೊಮ್ಮೆ ಫ್ರೆಂಡ್ಸ್ ಮೇಲೆ. ಇವತ್ತು ನನ್ನ ಮೇಲೆ ಆಗ್ತಾ ಇದೆ. ಲೆಮನ್ ಜ್ಯೂಸ್. ಸೊ ಲೈಮ್ ಕೂಡ ಹಾಕೊಳ್ಳೋದಾ? ಹೌದು. ಶುಗರ್ ಸಿರಪ್ಗೂ ಹಾಕಬೇಕು. ಶುಗರ್ ಸಿರಪ್ ಯಾಕೆ ಹಾಕೊಳ್ಳೋದು ಗೊತ್ತಾ? ಸೊ ಕಲರ್ ನಿಮಗೆ ಅದು ತೀರಾ ಬರಲ್ಲ, ಕ್ಲೀನ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಕಾರ್ಡಮಮ್ ಪೌಡರ್ ಹಾಕಬೇಕು. ಓಕೆ, ಸೊ ಈ ಕಡೆ ಇದನ್ನ ನಾನು ನೋಡ್ಕೊಳ್ತೀನಿ. ಓಕೆ, ಸೊ ಯು ಕ್ಯಾರಿ ಆನ್. ಮಿಲ್ಕ್ ಹಾಕಿ, ಏಲಕ್ಕಿ ಪುಡಿ, ಬಹುಶಃ ಇಷ್ಟು ಸಾಕು ಅನಿಸುತ್ತೆ. ಹೌದು. ಸೊ ಈಗ ನಿಮ್ಮ ರೀಸೆಂಟಾಗಿ ಇನ್ನೂ ರಿಲೀಸ್ ಆಗೋದಕ್ಕಿರೋದು ಉಡುಂಬ. ಹೌದು. ಆಮೇಲೆ ಕರಿಕಂಬಳಿಯಲ್ಲಿ ಮಿಡಿನಾಗ. ಆಮೇಲೆ ಕರಿಕಂಬಳಿಯಲ್ಲಿ ಮಿಡಿನಾಗ. ಕರಿಕಂಬಳಿಯಲ್ಲಿ ಮಿಡಿನಾಗ, ವಿಚಿತ್ರವಾದಂಥ ಹೆಸರು, ಪರವಾಗಿಲ್ಲ. ಉಡುಂಬ ಮೂವಿದು ಬಗ್ಗೆ ಹೇಳಿ. ಮೋಸ್ಟ್ಲಿ 28ಗೆ ಪ್ಲಾನ್ ಮಾಡ್ತಿದ್ದಾರೆ ರಿಲೀಸ್ ಮಾಡಲಿಕ್ಕೆ, ಈ ಮಂತಲ್ಲಿ. ಹೌದು. ಓಕೆ. ಸೊ ಮೂವಿನಲ್ಲಿ ನಮ್ಮ ಕ್ಯಾರೆಕ್ಟರ್ ನರ್ಸಿಂಗ್ ಸ್ಟೂಡೆಂಟ್, ಸಿಟಿಗೆ ಹೋಗಿರ್ತೀನಿ ಕಲೀಲಿಕ್ಕೆ ಅಂತ. ಸೊ ಅಲ್ಲಿ ಫೈನಲ್ ಇಯರ್ ಫೇಲ್ ಆಗಿ ವಾಪಸ್ ಹಳ್ಳಿಗೆ ಬಂದಮೇಲೆ ಹೀರೋ ಜೊತೆ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಹೋಗುತ್ತೆ ಮೂವಿ.
ಸೊ ಯಾವಾಗ್ಲೂ ಓದಕ್ಕೆ ಹೋಗಿ ಅಲ್ಲಿ ಲವ್ ಆಗಿ ಆಮೇಲೆ ಫೇಲ್ ಆಗ್ತಾರೆ. ಹೌದು, ಫಸ್ಟ್ ಇದು ಒಂಥರ ಫೇಲ್ ಉಲ್ಟಾ ಇದು ಉಲ್ಟಾ. ಓಕೆ ಇದು ಇವಾಗ ಆಯಿತು ರೆಡಿ. ಓಕೆ, ಸೊ ಈ ಕಡೆ ಪಾಕನೂ ರೆಡಿ ಆಯಿತು. ಆಫ್ ಮಾಡ್ಕೊಳ್ಳಾ? ಹೌದು, ಅದು ಆಫ್ ಮಾಡಿ. ಸೊ ಡೋ ರೆಡಿ ಆಯಿತು. ನಾವು ಇವಾಗ ಬಾಲ್ಸ್ ಮಾಡುವ. ಸೊ ಇನ್ನು ಬಾಲ್ಸ್ ಮಾಡಿ ಡೈರೆಕ್ಟ್ ಡೀಪ್ ಫ್ರೈ ಅಲ್ವಾ? ಹೌದು. ಸೊ ನೀವು ಬಾಯ್ಲ್ ಮಾಡಿ, ನಾನು ಈ ಕಡೆ ಆಯಿಲ್ ಬಿಸಿ ಮಾಡ್ತೀನಿ. ಗೀ ಹಾಕಿ ಚಿರಶ್ರೀ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಗೊತ್ತಾ? ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಎಷ್ಟಾದರೂ ಡೀಪ್ ಫ್ರೈಡ್ ಐಟಮ್ಸ್ ತಿನ್ನಿ ಆರಾಮ್ಸೆ ಇರ್ಬೋದು, ಯಾಕೆಂದರೆ ಕೊಲೆಸ್ಟ್ರಾಲ್ ಫ್ರೀ ಅಲ್ವಾ? ಸೊ ಫುಡ್ಡಿ ಅಂತ ಬೇರೆ ಹೇಳ್ತಾ ಇದ್ರಿ, ಸೊ ನಿಮ್ಗೆ ಇದೆಲ್ಲ ಬೆಸ್ಟ್ ಇದು. ಎಸ್, ವಾವ್, ತುಂಬ ಚೆನ್ನಾಗಿ ಬರ್ತಾ ಇದೆ ಬಾಲ್ಸ್. ಆ್ಯಕ್ಚುಲಿ ಕರೆಕ್ಟಾಗಿ ಬರೋದಿದ್ರೆ, ಕ್ರ್ಯಾಕ್ಸ್ ಇದ್ದರೆ ಹೋಗುತ್ತೆ. ಸೊ ಮಿಲ್ಕ್ ಪೌಡ್ರಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತಲ್ಲ? ಹೌದು, ಟೇಸ್ಟ್ ಕೂಡ ಟೇಸ್ಟಿ ಚೆನ್ನಾಗಿರುತ್ತೆ. ಓಕೆ, ಆಯಿಲ್ ಬಿಸಿ ಆಯಿತು. ಇವಾಗ ಇದನ್ನ ಡೀಪ್ ಫ್ರೈ ಮಾಡುವ. ನಾನು ಮಾಡಿದೆ ಅಂತ. ಓಕೆ, ಡನ್. ಬಿಸಿ ಇದೆ ಪಕ್ಕ. ಇದು ಆ್ಯಕ್ಚುಲಿ ನಂದು ಸೆಕೆಂಡ್ ಕುಕ್ಕರಿ ಶೋ. ಫಸ್ಟ್ ತೆಲುಗುನಲ್ಲಿ ಅಲ್ಲಿ ಹೈದ್ರಾಬಾದಲ್ಲಿ ಹೋಗಿದ್ದೆ ಕುಕ್ಕರಿ ಶೋಗೆ. ಅಲ್ಲಿ ನಾನು ಕುಕ್ ಮಾಡಿರ್ಲಿಲ್ಲ, ಶೆಫ್ ಕುಕ್ ಮಾಡಿದ್ರು. ಚಿಕನ್ ಬಿರಿಯಾನಿ ಟೇಸ್ಟಿಂಗ್ಗೆ ಕರೆದಿದ್ರು. ಸೊ ಚಿಕನ್ ಬಿರಿಯಾನಿ ನನ್ನ ಫೇವ್ರೆಟ್. ಸೊ ಚಿಕನ್ ಬಿರಿಯಾನಿ ಮಾಡಿದ್ರು. ಸೊ ನಾವು ಯಾರನ್ನೂ ಬಿಡೋದಿಲ್ಲ, ಯಾರು ಬಂದ್ರು ಅಡುಗೆ ಮಾಡಿ. ಸೊ ಅಡುಗೆ ಕಲೀಲೇಬೇಕಲ್ವಾ, ಬೇಸಿಕ್ ನೆಸೆಸಿಟಿ. ಸೊ ಹೊಟ್ಟೆ ಚುರು ಚುರು ಅಂದಾಗ ಏನಾದರೂ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಇವತ್ತು ಡೆಸರ್ಟ್ಸ್ ನಮ್ಮ ಚಿರಶ್ರೀ ಅವರು ತಯಾರಿಸ್ತಾ ಇದ್ದಾರೆ. ಅದರಲ್ಲೂ ಒಂದಂತೂ ರೆಡಿ ಆಗಿದೆ. ಯಾವಾಗ ಟೇಸ್ಟ್ ನೋಡೋದು ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಗುಲಾಬ್ ಜಾಮೂನ್. ಎಸ್, ಇದಕ್ಕೆ ಡೈರೆಕ್ಟ್ ಹಾಕೋಣ. ಫ್ರೈ ಆಯಿತು. ಇನ್ನು ಸೋಕ್ ಆಗೋವರೆಗೂ ಕಾಯಬೇಕು ಅಷ್ಟೇ. ಮಾಡಬೇಕು. ಸೊ ವಿಲ್ ಹ್ಯಾವ್ ಟು ವೇಟ್ ಫಾರ್ ಅರೌಂಡ್ 5 to 10 minutes. ಸೊ ನೀನು ಸೋಕ್ ಆದರೆ ಇದು ರೆಡಿ. ಸೊ ಇನ್ನೊಂದು ಕನ್ನಡ ಮೂವಿ, ಅದು ಯಾವಾಗ ರಿಲೀಸ್ ಅಂತ? ಕರಿಕಂಬಳಿಯಲ್ಲಿ ಮಾಡಿದಾಗ. ಅದು ಇದು ಮೂವಿ ಬಂದ ನೆಕ್ಸ್ಟ್ ಮಂತ್ ಅದು ಆಗ್ತದೆ. ಅದಾದ್ಮೇಲೆ ಕರ್ಣೇನೂ ರಿಲೀಸ್ ಇದೆ ಅಕ್ಟೋಬರ್ ಅಲ್ಲಿ. ತುಳು. ಸೊ ಎಲ್ಲ ಲೈನ್ ಇದೆ. ಅರ್ಜುನ್ ಕಾಪಿಕಾಡ್. ಓಕೆ. ಸೊ ಈವನ್ ತಮಿಳ್ ಮೂವಿನೂ ನವೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ ಪ್ಲಾನ್ ಮಾಡ್ತಾರೆ. ಸೊ ಎಲ್ಲ ಲೈನಲ್ಲಿ ಬರ್ತಾ ಇದೆ ಇವಾಗ. ಲೈನಲ್ಲಿ ಇದೆ. ಸೊ ಆಮೇಲೆ ಫುಲ್ ಬಿಸಿ. ಸೊ ಆಮೇಲೆ ಚಿರಶ್ರೀ ಸಿಗಲ್ಲ. ಓಕೆ, ಸೊ ಗುಲಾಬ್ ಜಾಮೂನ್ ರೆಡಿ ಆಯಿತು. ಕರೆಕ್ಟಾಗಿ ಸರ್ವ್ ಮಾಡುವ. ಸೊ ಗಣಪನಿಗೆ ತುಂಬ ಪ್ರಿಯವಾದಂಥ ಭಕ್ಷ್ಯ ಹೇಳಿ ಇವತ್ತು ನನ್ನ ಪ್ರಿಯವಾದಂಥ ಒಂದು ಡೆಸರ್ಟ್ ಮಾಡಿದ್ದೀರಿ. ಸ್ಪೂನ್ ಬೇಡ, ನಾನು ಹಾಗೆ ತಿಂತೀನಿ. ಹೌದಾ? ಓಕೆ. ಎಸ್, ಕಾಲಾ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿಯಾದಂಥ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಯಾವಾಗ ಟೇಸ್ಟ್ ನೋಡ್ತೀನಂತ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗುಲಾಬ್ ಜಾಮೂನ್ ತಯಾರಿಸೋ ವಿಧಾನ: ಮೊದಲು ಸಕ್ಕರೆಗೆ ಮುಳುಗುವಷ್ಟು ನೀರು, ನಿಂಬೆ ರಸ, ಏಲಕ್ಕಿ ಪುಡಿ ಹಾಕಿ ಪಾಕ ತಯಾರಿಸಿಕೊಳ್ಳಿ. ನಂತರ 1 ಕಪ್ ಹಾಲಿನ ಪುಡಿಗೆ 2 ರಿಂದ 3 ಚಮಚ ಮೈದಾ ಹಿಟ್ಟು, 1 ಚಮಚ ರವೆ, ಚಿಟಿಕೆ ಬೇಕಿಂಗ್ ಪುಡಿ, ಸ್ವಲ್ಪ ತುಪ್ಪ, ನಿಂಬೆ ರಸ, ಸ್ವಲ್ಪ ಹಾಲನ್ನು ಚಿಮುಕಿ ನಾದಿಕೊಳ್ಳಿ. ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದು ಸಕ್ಕರೆ ಪಾಕಕ್ಕೆ ಹಾಕಿ 20 ನಿಮಿಷ ನೆನೆಯಲು ಇಡಿ. ಈಗ ಬಾಯಲ್ಲಿ ನೀರೂರಿಸುವ ಗುಲಾಬ್ ಜಾಮೂನ್ ಸವಿಯಲು ಬಲು ರುಚಿ. ಸೊ ಇದಂತೂ ತೀರಾ ಬಿಸಿ ಇದೆ. ಫಸ್ಟ್ ಇದನ್ನು ಟೇಸ್ಟ್ ನೋಡ್ಕೊಳ್ಳೋಣ. ಹೌದು.
ನೀವು ಟೇಸ್ಟ್ ಮಾಡಿ. ನಾನು ನೋಡ್ತೀನಿ, ಯಾಕೆ ಧೈರ್ಯ ಇಲ್ವಾ? ಇಲ್ಲ, ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್. ಸೊ ನಾನು ಹುಷಾರಿದ್ದೀನಿ, ಎಲ್ಲರೂ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಅಂದರೆ ಸ್ವಲ್ಪ ಫಸ್ಟ್ ಅವ್ರಿಗೆ ಕೊಡೋದು. ಚೆನ್ನಾಗಿದೆ. ಚೆನ್ನಾಗಿದೆ. ಸರಿ, ನೈಸ್ ನೈಸ್, ಸೂಪರ್. ಯಾಕೆಂತ ಹೇಳಿದ್ರೆ ಇಲ್ದಿದ್ರೆ ಅದು ಚಿಲ್ಡ್ ಆಗಿ ಮತ್ತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದು ತಣ್ಣಗಾಗಿನೂ ಕೂಡ ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಚಿಲ್ಡ್ ಆದ್ರೆ ಇನ್ನೂ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಟುಟ್ ಪಡೋ. ಸೊ ಗುಲಾಬ್ ಜಾಮೂನ್ ನಿಮ್ಮ ಫೇವ್ರೇಟ್. ನನ್ನ ಫೇವ್ರೇಟ್. ನೀವೇ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಸೊ ಇದಂತೂ ನನಗೆ ನಿಮ್ಗೆ ಕೊಡೋ. ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು. ವೆರಿ ನೈಸ್. ಇನ್ನು ಸ್ವಲ್ಪ ಸೋಕ್ ಆಗಬೇಕಷ್ಟೇ. ಹೌದು ಹೌದು. ಬಟ್ ವೆರಿ ಸಾಫ್ಟ್. ಸೊ ನಾನು ರವಾ ಹಾಕೊಳ್ಳುವಾಗ ಅನ್ಕೊಂಡೆ ಸ್ವಲ್ಪ ಗಟ್ಟಿ ಆಯಿತು, ಹೋಯ್ತು ಅಂತ. ಇಲ್ಲ ಇಲ್ಲ ಇಲ್ಲ. ಸೂಪರ್ಬ್ ಆಗಿದೆ, ಸೂಪರ್. ಥ್ಯಾಂಕ್ ಯು. ಸೊ ಫಸ್ಟ್ ಮಾರ್ಕ್ಸ್ ಇದಕ್ಕಾಯ್ತಾ? ಓಕೆ. ಔಟ್ ಆಫ್ 10 ಸೂಪರ್ ಆಗಿದೆ. ಔಟ್ ಆಫ್ 10 9 8 8. ಅದು ಯಾಕೆ? 8 ಸ್ವಲ್ಪ ಇನ್ನೂ ಸೋಕ್ ಆಗಬೇಕು. ಓಕೆ. ಆಮೇಲೆ ಇದು ಹಾಗಾದ್ರೆ 6 ಅಂತ. ಸೊ ಇಲ್ಲ, ಇದಕ್ಕಂತೂ ಫುಲ್ ಮಾರ್ಕ್ಸ್ ಕೊಡಬೇಕು, ಯಾಕಂದ್ರೆ ಚಿಲ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ವೆರಿ ಟೇಸ್ಟಿ. ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ. Thank you. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ನನ್ನ ದಿನ ಸೂಪರ್ ಆಗಿತ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು? ಹಬ್ಬದ ದಿವಸ ಬಂದು ನಮ್ಮ ಅಡುಗೆ ಮನೆಗೆ ತುಂಬಾ ಖುಷಿ ಆಯಿತು. ಅಡುಗೆ ತುಂಬಾನೇ ಖುಷಿ ಆಯಿತು ಇಲ್ಲಿ ಬಂದು ಅಡುಗೆ ಮಾಡಲಿಕ್ಕೆ. ಥ್ಯಾಂಕ್ ಯು ನಮ್ಮ ಟಿವಿ. ಸೊ 2 ಹೊಸ ರೆಸಿಪಿ ಕೂಡ ನಿಮ್ಮ ಕೈಯಾರೆ ಮಾಡಿ ಕಲ್ತ್ಕೊಂಡ್ರಿ. ಯಾವಾಗಲೂ ಹೈದರಾಬಾದ್ರಲ್ಲಿ ಹೋದ್ರಿ, ಅಲ್ಲಿ ಚಾನಲ್ ಅಲ್ಲಿ ಮಾಡಿಸ್ಕೊಂಡು ತಿಂದ್ವಿ. ಸೊ ನಾವೆಲ್ಲ ಮಾಡಿಸ್ಕೊಂಡು ತಿನ್ನುವಂಥವ್ರು. ಸುಭವಾಗಿತ್ತು, ಒಳ್ಳೆ ರುಚಿಕರವಾದಂಥ ಖಾದ್ಯ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಕಿರುಕಾಣಿಕೆ, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚ್ಚಲಕ್ಕಿ, ನಮ್ಮ ಊರ ಕುಚ್ಚಲಕ್ಕಿ ಆಗಿರಬೇಕು. ಬಾಯ್ಲ್ಡ್ ರೈಸ್ ವಿತ್ ಫಿಶ್ ಕರಿ. ಸೊ ಎಲ್ಲೂ ನೀವು ಶೂಟಿಂಗ್ ಹೋಗುವ ಇದನ್ನ ತಗೊಂಡೋಗಿ ಅನ್ನ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮ್ಮ ಮುಂಬರುವಂಥ ಎಲ್ಲ ಚಿತ್ರಗಳು ಕೂಡ ಸೂಪರ್ ಡ್ಯೂಪರ್ ಹಿಟ್ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ಸೋ ಮಚ್. ಥ್ಯಾಂಕ್ ಯು. ಸೊ ಇವತ್ತಿನ ಸಂಚಿಕೆ ಸುಭವಾಗಿತ್ತು. ಸೊ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.